ಜಸ್ಟಿಸ್ ಫಾರ್ ಆಕಿಫ್ ನಾಗರಿಕರ ಸಮಿತಿ ಕೆಸಿರೋಡ್ ಇದರ ಆಶ್ರಯದಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಕೆಸಿರೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೊಲೆಯಾದ ಆಕಿಫ್ ಪ್ರಕರಣದ ಆರೋಪಿಯ ಮನೆಯನ್ನ ಗುಟ್ಟಾಗಿ ಸ್ಥಳಾಂತರಿಸಲಾಗ್ತಾ ಇತ್ತು. ಈ ಬಗ್ಗೆ ಪೊಲೀಸ್ ಕಮಿಷನರ್ ಗಮನ ಸೆಳೆದಾಗ ಪ್ರಕ್ರಿಯೆ ನಿಂತಿತ್ತು. ಇದು ಸಾಕ್ಷ್ಯ ನಾಶ ಮಾಡಲು ಮಾಡ್ತಾ ಇರುವ ತಂತ್ರವಾಗಿದೆ ಅಂತ ಜಸ್ಟಿಸ್ ಫಾರ್ ಆಕಿಫ್ ನಾಗರಿಕರ ಸಮಿತಿ ಕೆಸಿರೋಡ್ ಮುಖಂಡ ಖಲೀಲ್ ತಲಪಾಡಿ ಆರೋಪಿಸಿದ್ದಾರೆ. ಪಬ್ಜಿ ಎಂಬಂತಹ ಹೆಸರಿನ ಗೇಮಿನಲ್ಲಿ ಇದರ ಹಿಂದೆ ನಡೆದಂತಹ ಯಾವುದಾದಂತರ ಷಡ್ಯಂತರ ಕೃತ್ಯವನ್ನ ಮರೆಮಾಚಲಾಗುತ್ತಾ ಇದೆಯೋ ಅಥವಾ ಪಬ್ಜಿ ಎಂಬಂತಹ ಗೇಮಿನ ನೆರಳಲ್ಲಿ ನಿಜವಾದ ಕೃತ್ಯವು ಇಲ್ಲಿ ಗೋಚರಿಸದೆ ಹೋಗುತ್ತಾ ಇದೆ ಎಂಬುದನ್ನು ಕೂಡ ಜಸ್ಟಿಸ್ ಫಾರ್ ಆಕಿಫ್ ನಾಗರಿಕ ಸಮಿತಿಯು ಮುಂದಿಡುತ್ತಾ ಇದೆ. ಹೌದು, ಖಂಡಿತವಾಗಿಯೂ ಇಂದಿಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆ ಎಂಬುದರ ಕುರಿತು ಈವರೆಗೆ ಇಲ್ಲಿನ ನಾಗರಿಕರಿಗೆ ತಿಳಿದಿಲ್ಲ. ಅದನ್ನು ಅನಾವರಣಗೊಳಿಸಬೇಕು ಎಂಬುದನ್ನ ಜಸ್ಟಿಸ್ ಫಾರ್ ಆಕಿಫ್ ನಾಗರಿಕ ಸಮಿತಿಯು 9ನೇ ಪಾಯಿಂಟ್ ಆಗಿ ಇಲ್ಲಿ ಮುಂದಿಡುತ್ತಾ ಇದೆ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷ ಸವಾದ್ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ. ಇದಕ್ಕಾಗಿ ಉಳಾಲ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲು ತಯಾರಿದ್ದೇವೆ ಅಂತ ಹೇಳಿದರು. ಕಮಿಷನರ್ ಅವತ್ತು ಬಂದು ದೊಡ್ಡದಾಗಿ ಹೇಳೋದು ಏನು ಪಬ್ಜಿ ಆಡಿದಾನೆ ಹುಡುಗ ಅಂತ. ಘಟನೆ ನಡೆದು ಮೃತದೇಹ ಸಿಕ್ಕಿದೆ. 10 ನಿಮಿಷದಲ್ಲಿ ಪಬ್ಜಿ ಅನ್ನುವ ಒಂದು ಗುಲ್ಲು ಹರಡಾಯ್ತು. ಬಾಲಕ 9 ಗಂಟೆಗೆ ಮನೆಯಿಂದ ಹೊರಟಿದ್ದಾನೆ ಅಂತ ತಾಯಿ ಹೇಳ್ತಾರೆ. 82 ರೂಪಾಯಿ ಜೋಬಲ್ಲಿತ್ತು ಅಂತಾರೆ. ಜ್ಯೂಸ್ ಕುಡಿಲಿಕ್ಕೆ ಹೋದ ಬಾಲಕನಿಗೆ 2 ಕೆಜಿ ಅಕ್ಕಿಗೆ ಹಣ ಕೊಟ್ಟಿದ್ದೀನಿ ಅಂತ ತಾಯಿ ಹೇಳ್ತಾರೆ. ಆ ಬಾಲಕನನ್ನ ಅಲ್ಲಿಗೆ ಕರೆದುಕೊಂಡು ಹೋದವರು ಯಾರು? ಬಾಲಕನ ಮೇಲೆ ಯಾವ ಕೊಲೆ ಮಾಡಿದ ಬಾಲಕನ ಮೇಲೆ ಸಂಶಯ ಇತ್ತು. ಆತನ ಮನೆಗೆ ಹೋಗಿ ಕೇಳಿದಾಗ ಆತ ಉಡಾಫೆಯಿಂದ ಅತ್ಯಂತ ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ ನಾನೇನು ಮಾಡಿಲ್ಲ ಅನ್ನೋ ರೀತಿಯ ಉತ್ತರ ಕೊಟ್ಟನಲ್ಲ. ಆತನ ಮಾತನ್ನ ನಂಬಿದ ಕಾರಣಕ್ಕಾಗಿ ಈ ಜನರೆಲ್ಲ ವಾಪಸ್ ಬಂದ್ರಲ್ಲ. ಆದ್ರೆ ಮೃತದೇಹ ಸಿಕ್ಕಿದ ನಂತರ ಅದೇ ಕೊಲೆ ಮಾಡಿದಂತ ದೀಪಕ್ ಹೇಳ್ತಾನೆ, ನಾನು ಪಬ್ಜಿಯನ್ನ ಆಟ ಆಡಿದ ಅವನು ಸೋತ, ಅದಕ್ಕೋಸ್ಕರ ಕೊಂದೆ. ಅವನು ಮುಂಚೆ ನಾನು ನೋಡಿಲ್ಲ ಅಂದಾಗ ನಮ್ದಂತವರು 2ನೇ ಮಾತು ಅವನು ಕೊಲೆ ಮಾಡಿದ್ದು ಪಬ್ಜಿ ಗೇಮಿಗೆ ಅನ್ನೋದನ್ನ ನೀವು ಯಾವ ರೀತಿ ನಂಬ್ತೀರಿ? ಪೊಲೀಸ್ ಇಲಾಖೆ ಯಾವ ರೀತಿ ಅದನ್ನ ಒಪ್ಕೊಳ್ತು? ಕಮಿಷನರ್ ಯಾವ ರೀತಿ ಅದನ್ನ ಹೇಳಿದ್ರು? ಈ ವೇಳೆ ವ್ಯಾಪಾರಸ್ಥರು ಅಂಗಡಿಗಳನ್ನ ಸ್ವಯಂ ಘೋಷಿತ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮಹಿಳೆಯರು ಭಾರೀ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಸ್ಥಳೀಯರಾಗಿರುವ ಮೊಯ್ದೀನ್ ಬಾವಾ, ಅಶ್ರಫ್ ಕೆಸಿರೋಡ್, ಸಿದ್ದಿಕ್ ಕೊಳಂಗೆರೆ, ಇರ್ಷಾದ್ ಅಜಿನಡ್ಕ, ಖಲೀಲ್ ಕೆಸಿರೋಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಬ್ಜಿ ಹೆಸರ ನೆಪವೊಡ್ಡಿ ಒಂದಿರಿ ಅಮಾಯಕ ಜೀವವನ್ನೇ